ಸಿದ್ದರಾಮಯ್ಯವರೇ ಒಬ್ಬ ದೊಡ್ಡ ಭಯೋತ್ಪಾದಕ ಅನ್ನೋದು ನನಗೆ ಅನಿಸುತ್ತೆ. ಯಾಕಂದ್ರೆ ಅವರು ಅತಂತ್ರ ಸ್ಥಿತಿಯಲ್ಲಿ ಇಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ತಾಲಿಬಾನ್ ಸಂಸ್ಕೃತಿ ಅವರದ್ದು. ಅವರು ಸಿಎಂ ಆಗಿದ್ದಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಹತ್ಯೆಗಳು ನಡೆದಿವೆ. 20ಕ್ಕೂ ಅಧಿಕ ಹಿಂದೂಗಳ ಹತ್ಯೆ ಅವರ ಅವಧಿಯಲ್ಲಿ ನಡೆದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು, ಅವರ ಕಾಲಘಟ್ಟದಲ್ಲೇ ಅತಿ ಹತ್ಯೆಗಳು ಹೆಚ್ಚು ನಡೆದಿದೆ. ಅದಕ್ಕೆ ಹೇಳಿದ್ದು ಅವರದ್ದು ತಾಲಿಬಾನ್ ಸಂಸ್ಕೃತಿ, ಅವರೇ ಭಯೋತ್ಪಾದಕ ಅಂತ ತಿರುಗೇಟು ನೀಡಿದ್ದಾರೆ. ಸುರತ್ಕಲ್ನಲ್ಲಿ ಭಜರಂಗ ದಳ ಕಾರ್ಯಕರ್ತರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ನಡೆದ ದಾಳಿಯನ್ನ ಖಂಡಿಸಿ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಟೀಕೆ ವ್ಯಕ್ತಪಡಿಸಿದ್ರು. ಮಂಗಳೂರಿನಲ್ಲಿ ಇರುವುದು ಬಿಜೆಪಿ ಆಡಳಿತವೋ ಅಥವಾ ತಾಲಿಬಾನ್ ಆಡಳಿತವೋ ಅಂತ ಟ್ವೀಟ್ ಮೂಲಕ ಟೀಕಿಸಿದ್ರು. ನನಗೆ ಅನಿಸ ಸಿದ್ದರಾಮಯ್ಯರೇ ಒಬ್ಬರು ಭಯೋತ್ಪಾದಕ. ಅವ್ರಿಗೆ ಅತಂತ್ರ ಸ್ಥಿತಿ ಬಂದಾಗ ಅವರು ಇವತ್ತು ಕಾಂಗ್ರೆಸ್ಸಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ತಾಲಿಬಾನ್ ಸಂಸ್ಕೃತಿ ಅವ್ರದ್ದೇ. ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದ ಅತಿ ಹೆಚ್ಚು ಹತ್ಯೆಗಳು ನಡೆದದ್ದು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನಿದ್ದಾಗ. ದಕ್ಷಿಣ ಕನ್ನಡ ಒಂದೇ ಜಿಲ್ಲೆಯಲ್ಲಿ ನೀವು ಲೆಕ್ಕ ತಗೊಳ್ಳಿ, ಆಗ ಎಷ್ಟು ಜನ: ದೀಪಕ್ ರಾವ್, ಶರತ್ ಮಡಿವಾಳ, ಪ್ರಶಾಂತ್ ಪೂಜಾರಿ, ಕುಟ್ಟಪ್ಪ ಮಡಿಕೇರಿ, ಹೀಗೆ ಒಂದು 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗಿತ್ತು. ಆಗ ದಾರಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ATMನ ಒಳಗೆ ಹೋದ ಹೆಂಗಸಿಗೆ ಹೊಡೆದಿರ್ತಕ್ಕಂಥ ಘಟನೆ. ಸುಳ್ಯದಲ್ಲಿ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿನಿ ಮೇಲೆ ಹತ್ಯೆ ಆಗಿರ್ತದೆ. ಇದೆಲ್ಲ ಅವರ ಕಾಲಘಟ್ಟದಲ್ಲಿ ನಡೆದಿರುವಂಥದ್ದೇ ತಾಲಿಬಾನ್ ಸಂಸ್ಕೃತಿ. ಅದಕ್ಕೆ ಹೇಳಿದೆ ಅವರೊಂದು ಭಯೋತ್ಪಾದಕ ಇದ್ದಾಗಿ. ಅವ್ರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಕೊಲೆಗಳು, ಸುಲಿಗೆಗಳು, ಮರಣಗಳು, ನೈತ್ಯ ಗೋಹತ್ಯೆ ನಡೀತಿತ್ತು. ಹಾಗಾಗಿ ಅವರಿಗೆ ಎಲ್ಲಿದೆ ನೈತಿಕತೆ?